ಅದು ಮಾಡಿ ಬೇಕಾದ್ರೆ ಬಿಟ್ಟು ಕೊಡ್ಲಿ ಇದನ್ನೇ ಇದಾಗ್ತದೆ ಈಚೆನೆ ವಾಪಸ್ ಪೈಪ್ ಈಗ ವರ್ಕ್ ಸ್ಟಾಪ್ ಈಗ ಆಗಿ 15 ದಿವಸ ಈಗ ಇದು ಯಾಕೆ ವಾಪಸ್ ಬೇರೆ ಬೈಕ್ ಫೀಟ್ ಎತ್ತರ ಮುಂಚೆ ಬರ್ತಾನೆ ಓಪನ್ ಆದ್ರೆ ಜನಜೀವನ ಸ್ವಚ್ಛವಾಗಿ ಇಡ್ಬೇಕು ಅಂತ ಹೇಳಿ ಈಗ ಊರು ಇಂಪ್ರೂವ್ಮೆಂಟ್ ಆಗುತ್ತೆ. ನಾವು ಅಭಿವೃದ್ಧಿಗೆ ಪೂರಕ ನಾವು ಭಾರತೀಯ ಜನತಾ ಪಾರ್ಟಿ ಅಭಿವೃದ್ಧಿಯ ಸಖೆ ಒಂದು ಆರಂಭ ಆಗಿದೆ, ಅಭಿವೃದ್ಧಿ ಆಗ್ತದೆ ಅಂತ ನಾವು ಮಾತಾಡದೆ ಕೂತೇವೆ. ಇವತ್ತು ಅಂಗಡಿಯವರು, ರಿಕ್ಷಾದವರು, ಸಾರ್ವಜನಿಕರು, ಶಾಲಾ ಮಕ್ಕಳು ಎಲ್ಲ ಒಂದಷ್ಟು ಏನು ಸಮಸ್ಯೆಯನ್ನು ಅನುಭವಿಸ್ತಾರೆ ಅಂತ ಹೇಳಿ ಅಲ್ಲ ಬ್ರಿಡ್ಜ್ ಆಗಿರ್ಬೋದು, ಅಲ್ಲಿ ಒಂದು ಸ್ಟ್ರೆಚ್ ಹಾಗೆ ಬಿಟ್ಟಿದಲ್ಲ, ಕೆಲಸ ಸ್ಟಾರ್ಟ್ ಮಾಡಲಿಲ್ಲ ಕೆಲಸ ಸ್ಟಾರ್ಟ್ ಮಾಡಲಿಲ್ಲ. ಇಲ್ಲಿ ಕೂಡ ಹಾಗೆ ಏನು ಪೂರ್ತಿ ಮಾಡಲಿಲ್ಲ. ರೈಲ್ವೆ ಬ್ರಿಡ್ಜ್ ಇಂದ ಈಚೆ ಒಂದು ಸ್ಟ್ರೆಚ್ ಬಿಟ್ಟಿದ್ದೀರಿ, ಸುಮಾರು 200 ಮೀಟರ್ ಇಲ್ಲಿ ಬಿಟ್ಟಿದ್ದಾರೆ. ನಾನು ಲೆಕ್ಕ ಹಾಕಿಕೊಂಡು ಬಂದೆ, ನನ್ನ ಕಾರಲ್ಲಿ ಮೀಟರ್ ನೋಡಿ 200 ಮೀಟರ್ ಇಲ್ಲಿ ಬಿಟ್ಟಿದ್ದೀರಿ. ಸೇಡಿಯಾಪ್ ಅಲ್ಲಿ ಒಂದು 100 ಮೀಟರ್ ಒಂದು ಬದಿಯಲ್ಲಿ ಬಾಕಿ ಉಂಟು, ಆದ್ರೆ ಅದನ್ನು ಬಿಟ್ಟು ಕೊಟ್ಟಿದ್ದೀರಿ. ನಮಗೆ ಕಂಪ್ಲೀಟ್ ಆದ್ದು ಸುಮಾರು 1 ಕಿಲೋಮೀಟರ್ ಹತ್ತಿರ ಈಗ 4 ವೇ ಆಗಿ ನೀವು ಕಂಪ್ಲೀಟ್ ಮಾಡಿರ್ಬೋದು ಅದರಲ್ಲಿ. ಸರಿಯಾ? ಡಿಸೆಂಬರ್ಗೆ ಮುಗಿದಿದೆ ಇದು. ಈಗ ತಿಂಗಳು 8 ತಿಂಗಳು, ಎಷ್ಟು ತಿಂಗಳಾಯ್ತು? 8 ತಿಂಗಳು ಡಿಲೇ ಆಯ್ತು. ನೀವು 6 ತಿಂಗಳು ಇಲ್ಲಿ ಒದ್ದಾಡ್ತಾ ಇದ್ದೀರಾ ಕಾಂಟ್ರಾಕ್ಟ್ ಇಲ್ಲಿ. ಇಲ್ಲಿ ಸರ್ಕಲ್ ಹತ್ತಿರ ಈ ಅಂಗಡಿಯವರು ಬಹುಶಃ ವ್ಯಾಪಾರ ಇಲ್ಲದೆ 6 ತಿಂಗಳಿಂದ ಬಹುಶಃ ಸಾಲ ಮಾಡಿ ಇವತ್ತು ನಮಗೇನು ಒಂದು ಬಾಟ್ಲಿ ವಿಷ ಕೊಡಿ ಅಂತ ಹೇಳ್ತಾ ಇದ್ದಾರೆ. ರಿಕ್ಷಾದವರು ಇವತ್ತು ಬಂದು ನೋಡಿದ್ರಿ, ರಿಕ್ಷಾದವರು ಅವರ ಕತೆ ನೋಡಿ. ಪುನಃ ಇಲ್ಲಿ ಆಗೈತಾ ಇದ್ದೀರಿ ನೀವು. ಬಿಲ್ಡಿಂಗ್ ತೆಗೆದದ್ದು ನಗರಸಭೆ ದೇಶೋಮ ಆಯ್ತು. ಅವ್ರು ಏನ್ ಮಾಡ್ತಾ ಇದ್ದಾರೆ ಪುನಃ ಈ ಮಳೆಗಾಲದಲ್ಲಿ ಈ ಅರ್ಥ ವರ್ಕ್ ಮಾಡಿದ್ರೆ ಇಲ್ಲಿ ರಿಕ್ಷಾ ಓಡಾಡ್ಲಿಕ್ಕೆ ಆಗ್ತದ, ಜನ ಓಡಾಟ ಮಾಡ್ಲಿಕ್ಕೆ ಆಗ್ತದ. ನಗರಸಭೆ ನೀರಿಲ್ಲದೆ 15 ದಿನ ಆಯ್ತು, 15 ದಿನ ನೀರಿಲ್ಲದೆ ಆಯ್ತದೆ. ಅಲ್ಲ ನೀವು ಏನ್ ಮಾಡಿದ್ರಿ? ಜಲಸಿರಿ ಅವರಂದ್ರೆ ನೀವು ಪೈಪ್ ಹೊಡೆದು ಹಾಕಿದ್ದೀರಿ. ಜಲಸಿರಿ ಅವರು ಮಾಡ್ಲಿಕ್ಕೆ ಅವರು ಮಾಡಿ ಹೋಗಿದ್ದಾರೆ. ಅವ್ರು ಮಾಡ್ಬೇಕಿದ್ರೆ ನೀವು ಹೇಳ್ಬೇಕಿತ್ತು. ನಾನು ಆಗ MLA ಇರ್ಬೇಕಿದ್ರೆ ಜಲಸಿರಿ ಅವರು, ಮೆಸ್ಕಾಮಿನವರು, PWD ಅವರು, ಫಾರೆಸ್ಟ್ ಅವರು ಎಲ್ಲರನ್ನು ಕೂತುಗೊಳಿಸಿ ಏನೇನು ಸಮಸ್ಯೆ ಉಂಟು ಅದನ್ನು ಬಗೆಹರಿಸಬೇಕು ಅಂತ ನಾವು ಮಾಡ್ತಾ ಇದ್ದೆವು. ಆಗ ಮಾಡಿದ್ದೇವೆ ನಾವು. ಈಗ ಗೊತ್ತಿಲ್ಲ ನನಗೆ ಏನಾಗ್ತಾ ಉಂಟು ಅಂತ ಹೇಳಿ. ಸರಿಯಾ? ಇದನ್ನು ಯಾರು ಮಾಡ್ಬೇಕಿತ್ತು? ನೀವು ಅದಕ್ಕೆ ಅವ್ರು ಹೇಳ್ತಾರೆ ನಮಗೆ 5 ಲಕ್ಷ ಚಿಲ್ಲರೆ ನಗರಸಭೆಗೆ ದುಡ್ಡು ಕಟ್ಟಬೇಕು PWD ಅವರು ಅಂತೇಳಿ, ಅದರಿಂದ ನಮಗೆ ಕನೆಕ್ಷನ್ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತೇಳಿ ಅವ್ರು ಹೇಳ್ತಾರೆ. ಸರಿಯಾ? ಅದು ನನ್ಗೆ ಗೊತ್ತಿಲ್ಲ. ನಗರಸಭೆಯ ಪೌರಾಯುಕ್ತರು ಈಗ ನೀವು ಬರೋದಕ್ಕೆ ಮುಂಚೆ ಅವರಲ್ಲಿ ಮಾತಾಡ್ತಾ ಇದ್ದದ್ದು. ಈಗ ಏನಾಗಿದೆ ಅಂದ್ರೆ ಪೈಪ್ ಲೈನ್ಗೆಲ್ಲ ನಾವು ನಮ್ಮ ಕಾಂಟ್ಯಾಕ್ಟ್ ಪೈಪ್ ಲೈನ್ ಮಾಡಿಸ್ತೀವಿ. ಕನೆಕ್ಷನ್ ಕೊಡಬೇಕು, ಕೊಟ್ಟಿಲ್ಲ. ಅದಕ್ಕೆ ದುಡ್ಡು ನಾವು ಸರಿ, ಹಾಗಾದ್ರೆ ನೀವು ಅವರನ್ನು ಕರೆಸಿ ಅದನ್ನು ಕೆಲಸ ಸ್ಟಾರ್ಟ್ ಮಾಡಬೇಕಿತ್ತು. ಅಲ್ಲ ಇನ್ನೇನಾದ್ರೂ ನೋಡಿ ಆ ಪೈಪ್ ಲೈನ್ ಅಲ್ಲಿ ನೀವು 3 ತಿಂಗಳು ಇದನ್ನು ಬ್ಲಾಕ್ ಮಾಡಿದಿರಿ ಹತ್ತಿರ ಇಲ್ಲಿ. ಅಲ್ಲ 1 ತಿಂಗಳು ಬ್ಲಾಕ್ ಮಾಡುವಾಗ ಆ ಕೆಲಸ ಮಾಡ್ಬೋದಿತ್ತಲ್ಲ. DC ಅವರು 1 ತಿಂಗಳು ಆದೇಶ ಮಾಡಿದ್ರು, ನೀವು ಮತ್ತೆ ಕೂಡ ಸ್ವಲ್ಪ ದಿನ ಕೊಂಡೋದ್ರಿ ಅದನ್ನು. ಅಲ್ಲ ಆ ಕೆಲಸ ಆಗ ಮಾಡ್ಬೋದು. ಈಗ ನೋಡಿ ವಾಹನ ಓಡಾಡುವಾಗ ಮತ್ತೆ ಬಾಕಿಯವರು ಜನ ಓಡಾಡುವಾಗ ತೊಂದರೆ ಮಾಡಿಲ್ಲ. ಇಲ್ಲಿ ತನಕ ಮಾತ್ರ ನಾನು ಬಂದು ತಿರುಗಿಸಿ ಹೋಗಿದ್ದೇನೆ ತುಂಬಾ ಸಲ. ನೋಡಿ ರಾಜೇಶ್ರೇ, ನಾನು ದಿನಕ್ಕೆ 2 ಸಲ ಹೋಗ್ತೇನೆ ಇಲ್ಲಿ. ಅರ್ಥ ಆಯ್ತಾ? US ಸಲ ಬರ್ತೀನಿ ಅಂತ ಗೊತ್ತಿಲ್ಲ ಅಲ್ಲ, ಆದ್ರೆ ವಾಸ್ತವ ಸ್ಥಿತಿ ಏನು ಅಂತ ನಮಗೆ ಗೊತ್ತು. ನಾನು ಹೇಳುದಿಲ್ಲ ಅಷ್ಟು ಅದೊಂದು ಫಿನಿಶ್ ಮಾಡ್ತಿದ್ದೆ ಅಲ್ಲ, ಅಲ್ಲಿ ವೆಹಿಕಲ್ ಹೋಗ್ತೀನಿ ಸರ್. ಅಲ್ಲ ಇನ್ನೊಂದು, ನೀವು DPR ಮಾಡುವಾಗ ಈ ಸರ್ಕಲ್ ಎಷ್ಟು ಸುತ್ತಳತೆ DPR ಮಾಡಿದ್ದೀರಿ? DPR ಇಲ್ಲ. DPR ಅಲ್ಲಿ ಇಲ್ಲದೆ ಹೇಗೆ ಮಾಡ್ತೀರಿ ಸರ್ಕಲ್ ಮಾಡ್ತೀರಿ? ಕೂಡ ಇನ್ನು ಎಷ್ಟು ಇದು ಮಾಡ್ತಾರೆ? ಸರಿ 7 ಮಾಡಿದ್ರೆ ನೀವು ಪೂರ್ತಿ ಕಾಂಕ್ರೀಟ್ ಮಾಡಿ ಇಡ್ಬೇಕಿತ್ತು. ಅವರು ಎಷ್ಟು ಮಾಡ್ತಾರೆ ಮತ್ತೆ ಅವರಿಗೆ ಬಿಟ್ಟದ್ದು. ಅಲ್ಲ ನಿಮ್ಮ DPR ಅಲ್ಲಿ ಬಹುಶಃ ಅದು ಕವರ್ ಆಗಿರ್ಬೇಕು, ಈ ರೋಡ್ ಪೂರ್ತಿ ಕವರ್ ಆಗಿರ್ಬೇಕು. ನೀವು ಅದನ್ನು ಮಾಡ್ಬೇಕಲ್ಲ DPR ಮಾಡುವಾಗ. ಅದು ನಮ್ಗೆ ಗೊತ್ತಿಲ್ಲ. ನೀವು ಅಲ್ಲ ರಾಜೇಶ್ವರೇ, DPR ಮಾಡುವ ಉದ್ದೇಶ ಏನು? ಹಾಗಾದ್ರೆ DPR ಮಾಡದೆ ನಿಮಗೆ ಖುಷಿ ಬಂದಾಗಿ ಮಾಡ್ಬೋದು ಅಲ್ಲ. ನೋಡಿ ಅವರು ಇಂಜಿನಿಯರ್ ಇದ್ದಾರೆ ನಮ್ಮ ಒಬ್ಬರು. ಹೌದಾ? DPR ಮಾಡೋ ಉದ್ದೇಶ ಏನು ಅಂತ ಹೇಳಿ
ಸರ್ಕಲ್ ಮಾಡ್ತಾರೆ ವೆಹಿಕಲ್ಗಳು ಹೋಗೋದು ಹೇಗೆ? ಆ ಸರ್ಕಲ್ ನೋಡಿ ಈಗ ಹೇಳ್ತಾರೆ ರಿಕ್ಷಾದವರು ಸ್ಕೂಟರ್ನವರು ಅದಕ್ಕೆ ಬಿದ್ದು ಎದ್ದು ಹೋಗಿದ್ದಾರೆ, ಕಾಲು ಮುರ್ಕೊಂಡು ಹೋಗಿದ್ದಾರೆ. ಇನ್ನು ಏನಾದ್ರೂ ಒಂದು ಅನಾಹುತ ಆಗ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಉಂಟಾ, ತಲೆಯಲ್ಲಿ ಉಂಟಾ ಅಂತ? ಗಾಜಿನಿಂದ ಕಾಲು ಮುರಿದಿದ್ದು ಒಂದು ಅಲ್ಲ ಸಾವು ನೋವು ಆಗ್ಬೇಕು ಅಂತ ಉಂಟಾ ನಿಮ್ಗೆ? ಅಲ್ಲ ಇನ್ನೊಂದು ತಿಂಗಳಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ clear ಅಲ್ಲ ಸರ್, ನಿಮ್ಮ ಕಡೆಯಿಂದ ನಿಮ್ಮ ವಕ್ತಾರರು ಆಗುವಾಗ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ, ರಸ್ತೆಯನ್ನು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ. ಏನು ಮಾಡಿದ್ದಾರೆ? ನಾನು ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಏನಿದೆ, ಚಡ್ಡಿ ಹಾಕುವ ಬದಲು ಪ್ಯಾಂಟ್ ಹಾಕಿ ಆಗಿದ್ದಾರೆ, ಮತ್ತೆ ಈಗ ಚಡ್ಡಿ ಹಾಕಿ ಹೊರಡಿದ್ದೀವಿ. ಯಾಕಂದ್ರೆ ಇಲ್ಲ ಬ್ರಿಡ್ಜ್ ಆಗ್ತಾ ಇದೆ, ಬ್ರಿಡ್ಜ್ ನಂತರ ಈಗ ಆಗ್ತಾ ಇದೆ. ಎಷ್ಟು ಸಮಯ ಬೇಕು? ಇನ್ನು 2 ತಿಂಗಳು ಕಮ್ಮಿ ಬೇಕಾ? ನೋಡಿ ಮತ್ತೆ ರಾಜೇಶ್ ಅದು ಮೊದಲು ಮಾಡಬೇಕಿತ್ತು ಅಂತ ಹೇಳ್ತಾ ಇರೋದು ನಾವು. ಮೊದಲು ನ್ಯಾಷನಲ್ ಮಾಡಬೇಕಿತ್ತು. ಹೈವೇ ದಿನಕ್ಕೆ 18-20 ಕಿಲೋಮೀಟರ್ ಬೋರ್ವೆ ಆಗ್ತಾ ಉಂಟು. ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ ನಿಮ್ಗೆ 50 ಮೀಟರ್ ಮಾಡ್ಲಿಕ್ಕೆ ನೀವು 1 ತಿಂಗಳು ಕಾಲಾವಕಾಶ ಆಗ್ಲಿಲ್ಲ ಅಂತ ಆದ್ರೆ ಡೌನ್ ಲಿಮಿಟ್ ಅಲ್ಲಿ ಸ್ವಲ್ಪ ಸಮಸ್ಯೆ. ಅಲ್ಲ 50 ಮೀಟರ್ ರೈಲ್ವೆ ಬ್ರಿಡ್ಜ್ ಸಮಸ್ಯೆ ಇರುವುದು. ರೈಲ್ವೆ ಬ್ರಿಡ್ಜ್ ಸಮಸ್ಯೆ 50 ಮೀಟರ್ ಆಚೆ ಈಚೆ ನೀವು ಅಲ್ಲಿ ರೋಡ್ ಬ್ಲಾಕ್ ಮಾಡೋದು ಮಾಡ್ಲಿಲ್ವಾ? ಪುತ್ತೂರು ಪಿನಗಂಡಿ ರೋಡ್ ಮಾಡ್ಲಿಲ್ವಾ? ಅವರಿದ್ದಾರಲ್ಲ ನಮ್ಮ ಅವರಿರುವಾಗ ನಾವು 5 ಕಿಲೋಮೀಟರ್ 200 ಮೀಟರ್ ನಮ್ಮ ಅವಧಿಯಲ್ಲಿ ಆಗಿದೆ. ಯಾರಾದ್ರೂ ರೋಡ್ ಬ್ಲಾಕ್ ಮಾಡಿದ್ದೀರಾ ನೀವು? ಈಗ ಆ ಕಡೆ ಮಾಡುವಾಗ ಅಲ್ಲಿ ಎಲ್ಲಿ ಬ್ಲಾಕ್ ಮಾಡಿಲ್ಲ ನಾವು. ಇದು ಇಲ್ಲಿ ಮಾತ್ರ ಆಗುವಾಗ ಅಲ್ಲ ಅದೇ ಹೇಳೋದು ಇಲ್ಲಿ ಟೂವೇ ಮಾಡಕ್ಕಾಗಲ್ಲ. ಅದೇ 50 ಮೀಟರ್ ಇಲ್ಲಿ ಸಮಸ್ಯೆ ಇದ್ದದ್ದು. 50 ಮೀಟರ್ಗೆ 1 ತಿಂಗಳು ನೀವು ತಗೊಂಡ್ರಿ, ಆದ್ರೂ ಕಂಪ್ಲೀಟ್ ಆಗ್ಲಿಲ್ಲ. ಅದನ್ನ ನಾವು ಈ ಶಾಲೆ ಮಕ್ಕಳಿಗೆ ಬೇಕಾಗಿ ಈಗ ನಾವು ಪ್ರೂವ್ ಮಾಡಿದ್ವಿ. ಅಲ್ಲ ಶಾಲೆ ಮಕ್ಕಳಿಗೂ ಎಲ್ರಿಗೂ ಸಮಸ್ಯೆ, ಅವ್ರಿಗೆ ಇವ್ರಿಗೆ ಅಂತಲ್ಲ, ಸಾರ್ವಜನಿಕರಿಗೆ ಎಲ್ರಿಗೂ ಸಮಸ್ಯೆ. ನಿಮ್ಗೆ ಈಗ ವೆಹಿಕಲ್ ಹೋಗ್ಲಿಕ್ಕೆ ಸಮಸ್ಯೆ. ವೆಹಿಕಲ್ಗೆ ಅಲ್ಲಿ ಹೋಗುವ ಏನಾಗಿದೆ ಅಂತ ನೋಡಿ ಈಗ. ಅಲ್ಲ ಅಲ್ಲ ಇದು ನೋಡಿ, ಈ ಸರ್ಕಲ್ ಅವೈಜ್ಞಾನಿಕ ಇದೆ, ಅನ್ಸೈಂಟಿಫಿಕ್. ಇಲ್ಲಿ ನೋಡಿ ದೊಡ್ಡ ದೊಡ್ಡ ಲಾರಿಗಳು ಹೋಗ್ತದೆ, ಯಾವುದು ಬೆಂಗಳೂರಿಗೆ ಹೋಗುವಂತ ಮಲ್ಟಿ ಆಕ್ಸಿಲ್ ಗಾಡಿಗಳು ಇಲ್ಲಿ ಹೋಗುವಾಗ ಇಲ್ಲಿ ಕಟ್ ಮಾಡ್ಲಿಕ್ಕೆ ಆಗ್ತದೆ. ಈ ಸರ್ಕಲ್ ಮಾಡಿದ್ರೆ ಆಚೆಯಿಂದ ಲ್ಯಾಂಡ್ ಎಕ್ವಿಷನ್ ಮಾಡಿದ್ರೆ ಪುನಃ ರೋಡ್ ವೈಡನಿಂಗ್ ಮಾಡ್ಲಿಕ್ಕೆ ಇಲ್ಲ. ಮತ್ತೆ ರಿಕ್ಷಾದವರಿಗೆ ಪಾರ್ಕಿಂಗ್ ಆಗ್ಬೇಕು. ಸರಿಯಾ? ನಿಮ್ಮ ರಿಕ್ಷಾ ಪಾರ್ಕಿಂಗ್ ಎಲ್ಲಿತ್ತು? ಇಲ್ಲಿ DC ಕೊಟ್ಟದ್ದು. ಮತ್ತೆ ಅವರಿಗೆ ಎಲ್ಲಿ ಪಾರ್ಕಿಂಗ್ ಕೊಡ್ತೀರಿ ನೀವು ರಿಕ್ಷಾದವರಿಗೆ? ರೋಡಲ್ಲಿ ವಾಪಸ್ ಜಾಗ ಸಿಗ್ತದೆ ಅಲ್ಲಿ ಮಾಡುವಂತ. ಅಲ್ಲ ಎಲ್ಲಿ? ಈಗ ಅಲ್ಲಿ ಆಗಿದ್ದು ಅಲ್ಲ ಅವರಿಗೆ ಎಲ್ಲೋ ಕೊಟ್ಟರೆ ಅವರಿಗೆ ಆಗುದಿಲ್ಲ, ಅವ್ರಿಗೆ ಕೇಳುದಿಲ್ಲ. ನಿಮ್ಗೆ ಜನ ಬಂದು ಬಸ್ಸಿಗೆ ಹತ್ತುವಂತದ್ದು ಅಲ್ಲ, ಸಾರ್ವಜನಿಕವಾಗಿ ಜನ ಸೇರುವಂತ ಜಾಗವೇ ಜಂಕ್ಷನ್ ಆಗ್ಬೇಕು ಅವರಿಗೆ. ಎಲ್ಲೋ ನೀವು ಕೊಟ್ರೆ ಅವ್ರಿಗೆ ಹೇಳ್ತಾರ? ಅಲ್ಲಿ 2-3 ಅಂಗಡಿ ಅಲ್ಲ ಅದನ್ನ ಯಾರು ಮಾಡಿ ಕೊಡ್ಬೇಕು? ನೀವು ಮಾಡಿ ಕೊಡ್ಬೇಕು. ಸರಿಯಲ್ಲ? ನೋಡಿ ಅವರು ರಿಕ್ಷಾದವರು ಆಗದಿಂದ ಬಂದು ಇಲ್ಲಿ ಹೇಳ್ತಾ ಇದ್ದಾರೆ, ನಮಗೆ ಮೊನ್ನೆಯಿಂದ ಏನು ಇಲ್ಲಿ ಉದ್ಯೋಗವಿಲ್ಲ. ಯಾಕಂದ್ರೆ ಇವರು ರಿಕ್ಷಾದವರು ಮತ್ತೊಂದು ಕಡೆಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅವರಲ್ಲಿ ಕೂಡ ಒಂದು ನಿಯಮ ಉಂಟು. ಅಲ್ಲ ಈಗ ನಾವು ನಿಮ್ಮಲ್ಲಿ ಹೇಳಿದ್ರು ಈ ಸರ್ಕಲ್ ಬಗ್ಗೆ ಏನ್ ಮಾಡ್ತೀವಿ ಈಗ? ಅಲ್ಲ ಯಾರು ಮಾಡ್ತಾರೆ ಅಂತ ಹೇಳಿ ನಾವು PWD ಅಸಿಸ್ಟೆಂಟ್ ಇಂಜಿನಿಯರ್ ಅಲ್ಲಿ ಕೇಳೋದು. ಅಧಿಕೃತವಾಗಿ ಈ ರಸ್ತೆಗೆ ನೀವು ಹೊಣೆಗಾರರು ಅಂತ ನಾನು ಭಾವಿಸಿದ್ದೇನೆ, ಗೊತ್ತಿಲ್ಲ ನನಗೆ. ಹೌದಲ್ವಾ? ಅಲ್ಲ ಅಲ್ಲ ಈಗ ಪುತ್ತೂರಿನಲ್ಲಿ ನೀವು ಇದಕ್ಕೆ ಸುಪ್ರೀಂ ಅಲ್ಲ, ನೀವು ಹೇಳಿದಾಗೆ ನಡೆಯುದು. ನೀವು ಹೇಳಿದಾಗೆ ಪ್ರಪೋಸಲ್ ಅನ್ನು ನಮ್ಮ SC CE ಯಾರಿದ್ದಾರೆ ಅವರು ಅದನ್ನು ಮಾಡ್ತಾರೆ. ನೋಡಿ 2 ವಾಹನ ಆ ಬದಿಯಲ್ಲಿ ಈ ಬದಿಯಲ್ಲಿ ಹೋಗುವಾಗ ಇರ್ಬೇಕು. ಅದು ಆಗದೇ ಇದ್ರೆ ನಾವು ಮತ್ತೆ ಈ ಸರ್ಕಲ್ ಅಲ್ಲಿ ಬಂದು ಕೂತ್ಕೊಳ್ತೇವೆ. ಸರಿಯಲ್ಲ? ಇಷ್ಟು ಜನ ಅಲ್ಲ, ಯಾಕಂದ್ರೆ ಜನರಿಗೆ ಸಮಸ್ಯೆ ಆದಾಗ ಜನರ ಮಧ್ಯೆ ಜನರಿಗೆ ಒಟ್ಟಿಗೆ ನಾವಿದ್ದೇವೆ ಅಂತ ಹೇಳಲಿಕ್ಕೆ ನಾವು ಇವತ್ತು ಬಂದದ್ದು, ಒಂದು ಮುನ್ಸೂಚನೆ ಕೊಡುವ ಅಂತ. ನಾವು ಇದು ಪ್ರತಿಭಟನೆ ಅಲ್ಲ. ಇಲ್ಲಿಯ ಅವೈಜ್ಞಾನಿಕವಾದಂತ ನಿಮ್ಮ ಈ ಎಸ್ಟಿಮೇಟ್ಗಳು, ನಿಮ್ಮ ಕೆಲಸ ಕಾರ್ಯಗಳು, ಕಾಲಮಿತಿಯಲ್ಲಿ ಆ ಕಾಮಗಾರಿ ಮುಗಿಯದ ಜನರು ಎದುರಿಸುವಂತ ಸಮಸ್ಯೆ, ಇದರ ಬಗ್ಗೆ ಹೇಳುವಂತ ನಾವು ಬಂದದ್ದಿಲ್ಲ. ಅರ್ಥ ಆಯ್ತಾ? ಅಲ್ಲ ನಾನು ಅದನ್ನು ಹೇಳುದಿಲ್ಲ. ನಾನು ಹೇಳ್ತೇನೆ, ಕಳೆದ 3 ವರ್ಷದಲ್ಲಿ ಇಲ್ಲಿ MLA ಅವರಿಗೆ 800 ಮೀಟರ್ ರಸ್ತೆಯನ್ನು ಮಾಡಿಕೊಡುವ ಯೋಗ್ಯತೆ ಇಲ್ಲ ಅಂತ ನಾನು ಖಂಡಿತ ಕಡತಂಡವಾಗಿ ಹೇಳ್ತೇನೆ. ಇದಷ್ಟು ವರ್ಷದಲ್ಲಿ ಅವರಿಲ್ಲಿ ಮಾಡಿದ್ದೇವೆ ಅಂತ ಹೇಳಿ. ನೋಡಿ ಪುತ್ತೂರು ಪಿನಗಂಡಿ ರೋಡ್ ಒಟ್ಟು 13 ಕಿಲೋಮೀಟರ್ ರಾಜ್ಯಶ್ರೀ, ಸರಿಯಲ್ಲ? ಅದರಲ್ಲಿ ನ್ಯಾಷನಲ್ ಹೈವೇ ಮತ್ತು ನಗರಸಭೆ ಹೊರತುಪಡಿಸಿ 10 ಕಿಲೋಮೀಟರ್ ಸಿಗ್ತದೆ. ಅದರಲ್ಲಿ 5 ಕಿಲೋಮೀಟರ್ 200 ಮೀಟರ್ ಸಂಜು ಮಟ್ಟಂದೂರು MLA ಇರುವಾಗ ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿದೆ. ಶಕುಂತಲಾ ಶೆಟ್ಟಿ MLA ಇರುವಾಗ 1 ಕಿಲೋಮೀಟರ್ ಮಾಡಿದ್ದಾರೆ. 700 ಮೀಟರ್ ಮಲ್ಲಿಕಾ ಪ್ರಸಾದ್ ಮಾಡಿದ್ದಾರೆ. ಬಾಕಿ ಉಳಿದದ್ದು 2 ಕಿಲೋಮೀಟರ್ ಚಿಲ್ಲರೆ. ಸರಿಯಾ? ಆ 2 ಕಿಲೋಮೀಟರ್ ಚಿಲ್ಲರೆ ಇಲ್ಲೂ ಕೂಡ 2 ಕಿಲೋಮೀಟರ್ ಹತ್ತಿರ ಒಂದು ನೆಕ್ಕಿಲಾಡಿ ಮತ್ತೆ ಕೋಡಿಮಾಡಿ ಸ್ಟ್ರೆಚ್ ಹಾಗೇ ಇದೆ. ಅಲ್ಲ ಸ್ಟಾರ್ಟ್ ಆಗ್ಲಿಲ್ಲ ಅಲ್ಲ, ಟೆಂಡರ್ ಇವರಿಗೆ ಆಗ್ತದಾ ಪುನಃ? ಅಲ್ಲ ನಮಗೆ ವಿಶ್ವಾಸ ಇಲ್ಲ. ಹಾಗಾದ್ರೆ ಎಲ್ಲ ಟೆಂಡರ್ ಅವರಿಗೆ ಅಲ್ಲ, ಊರಿನವರಿಗೆ ನೀವು ಟೆಂಡರ್ ಕೊಡುದಿಲ್ಲ. ಅಲ್ಲ ರಾಜೇಶ್ ಊರಿನವರಿಗೆ ಟೆಂಡರ್ ಕೊಡುದಿಲ್ಲ ನೀವು.
ಯಾರು ಕುಂದಾಪುರದವರ, ಬೆಂಗಳೂರಿನವರ? ಆ ಕಡೆಯವರು ಆಗ್ಬೇಕು, ಇಲ್ಲಿಯವರು ಅಲ್ಲ, ಇಲ್ಲ. ಅದರ ಉದ್ದೇಶ ಇಲ್ಲಿಯವರಲ್ಲ ಅಂತ ಅವರು. ನೋಡಿ, ಅದು ಕೂಡ ನಮಗೆ ಸಂಶಯಕ್ಕೆ ಮಾಡಿ ಕೊಡ್ತದೆ. ಹೌದಾ? ಯಾಕೆ ಊರಿನವರು ಇಷ್ಟು ಕ್ಲಾಸ್ 1 ಕಾಂಟ್ರಾಕ್ಟ್ ಇರುವಾಗ ನೀವು ಕೊಡುದಿಲ್ಲ? ನಾವು ಅವರಲ್ಲಿ ಮಾತಾಡ್ಬೋದಲ್ಲ. ಇವರು ಫೋನ್ ಎತ್ತುದಿಲ್ಲ. ಯಾರು ನಿಮ್ಮ ಕಾಂಟ್ರಾಕ್ಟರ್ ಫೋನ್ ಎತ್ತುದಿಲ್ಲ. ಯಾವಾಗ ಬರ್ತಾರೆ ಏನು ಅಂತ ಗೊತ್ತಿಲ್ಲ. ಅಲ್ಲ, ಕ್ಲಾಸ್ 1 ಕಾಂಟ್ರಾಕ್ಟ್ ಈ ಮೊದಲು ಹೆಚ್ಚಿನವರು ಉತ್ತರಗಳು ಇದ್ದಾರೆ. ಇದ್ದಾರೆ. ಇವತ್ತು ಈ ಸಲ ಹೊಸ್ತೇನೆ, ಮುಂದೆ ಉತ್ತರಗಳು ಇಲ್ವಾ? ಯಾವುದೇ ಇರಲಿ, ನಮ್ಮ ಊರಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಷ್ಟೋ ಜನ ಕಾಂಟ್ರಾಕ್ಟ್ ಗಳಿದ್ದಾರೆ. ನೀವು ಅಲ್ಲ, ದೂರದ ಬೆಂಗಳೂರು ಅಲ್ಲ, ಈಗ ರಾಜೇಶ್ವರ, ಈಗ ನಮ್ಗೆಲ್ಲ ನೋಡಿ, ಅಲ್ಲ ರಾಜೇಶ್ವರ, ಇವರು ರಾಜೇಶ್ವರ, ನೀವು ರಾಜೇಶ್ವರ, AW ರಾಜೇಶ್ವರ. AW ರಾಜೇಶ್ವರ ನಾನು ಹೇಳ್ತಾ ಇದ್ದೇನೆ, ಅವಧಿಯವರದ್ದು ಟೆಂಡರ್ ಇದು ಮುಗಿದಿದೆ. 8 ತಿಂಗಳಾಯ್ತು ಮುಗಿದು, ಕೆಲಸ ಇನ್ನೂ ಆಗುದಿಲ್ಲ. ಇನ್ನು 4 ತಿಂಗಳಾದ್ರೂ ಕೆಲಸ ಮುಗಿಯುದಿಲ್ಲ ಅಂತೇಳಿ ನಮ್ಮ ಮನಸ್ಸಲ್ಲಿ ಉಂಟು. ಸರಿಯಾ? ಖಂಡಿತ ಹಾ. ಸಾಧ್ಯವೇ. ನೀವು ಈಗ ಯಾವಾಗ ಮುಗಿಸ್ಕೊಡ್ತೀರಿ ಅಂತ ನಮಗೆ ಒಂದು ಭರವಸೆ ಕೊಡ್ಬೇಕು. ಅಲ್ಲ, ಭರವಸೆ ಕೊಡಿ. ಯಾಕಂದ್ರೆ ನಾವು ಸಾರ್ವಜನಿಕರಿಗೆ ಉತ್ತರ ಕೊಡ್ಬೇಕು. ಇಲ್ಲದ್ರೆ ನಮ್ಮಲ್ಲಿ ಅಲ್ಲ, ನಾವು ನಮ್ಮಲ್ಲಿ ಕೇಳ್ತಾರೆ ಜನ, ತಾನೇ ನಿಗಿಲ ಕಣ್ಣು ಮುಚ್ಚಿದ್ದು ಕುಳ್ಳುತ್ತಾರೆ ಮಾರ್ರೆ, ಆಗಲಿ ಮಲ್ತೊಂದು ಇದ್ದೇನೆ ಅಂತ ಗೊಂತು ನಿಗ್ಲಿಕ್ಕೆ, ಜನಕಲ್ನ ಬಗ್ಗೆ ನಿಗ್ಲಿಕ್ಕೆ, ಸಮಸ್ಯೆ ಬಗ್ಗೆ ನಿಗ್ಲಿಕ್ಕೆ ಬರ್ತಿದ್ದೆ ಅಂತ ಕೇಳ್ತಾರೆ. ಸರಿಯಾ? ಎಷ್ಟು ದಿವಸದಲ್ಲಿ ಮುಗಿಸ್ಕೊಡ್ತೀರಿ ಅದನ್ನು? ಮತ್ತೆ ಈ ಸರ್ಕಲ್ ಅನ್ನು ಸರಿ ಮಾಡಿ ಯಾವ ಕೊಡ್ತೀರಿ ಹೇಳಿ? ನೋಡಿ, ಕೋರ್ಟ್ ಕೇಸು ಮತ್ತೊಂದು ಇದ್ದದ್ದು ನಮಗೆ ಗೊತ್ತಿಲ್ಲ, ಅದನ್ನು ಬಿಟ್ಟು ಬಿಡಿ. ಈಗ ಆ ಮೋರಿ ಉಂಟು, ಮೋರಿ ಆಗ್ಬೇಕು ಅಂದ್ರೆ ನಿಮ್ಮ DPR ಅಲ್ಲಿ ಗೊತ್ತು ನಿಮ್ಗೆ ಮಧ್ಯೆ. ನೀವು 1 ತಿಂಗಳು ಬ್ಲಾಕ್ ಮಾಡಿದಿರಿ. ಬ್ಲಾಕ್ ಮಾಡುವಾಗ ಮೋರಿ ಮಾಡಬಹುದಿತ್ತಲ್ಲ? ಅಲ್ಲ, ನಾನು ಮಾಡಿದ್ರೆ ನಮ್ಗೆ ಆ ಕಡೆ ನಮ್ಮ ಮಿಕ್ಸ್ ಅಲ್ಲಿ ಸರಿ, ಅರ್ಧ ಮೋರಿಯನ್ನು ಮಾಡಿ ಕಂಪ್ಲೀಟ್ ಮಾಡಬಹುದಿತ್ತು. ಅದು ಹೆವಿ ವೆಹಿಕಲ್ಸ್ ಅಲ್ಲಿ ಇದಾದ್ರೆ 20-25 ಟನ್ ಬರುತ್ತೆ. ಅಲ್ಲಿ ಸುಮ್ಮನೆ ಇದಾಗುತ್ತೆ ಅಂತೇಳಿ ನಾವು ಮಾಡಿದ್ವಿ. ನೋಡಿ, ಬೇಸಿಗೆಯಲ್ಲಿ ನೀವು ಆರ ಮಾಡಿದಿರಿ, ಬೇಸಿಗೆಯಲ್ಲಿ ಮಾಡಬಹುದಿತ್ತಲ್ಲ? ಯಾಕೆ ಈ ಮಳೆಗಾಲಕ್ಕೆ ನೀವು ಆರ ಮಾಡಿದ್ದೀರಿ? ಕೆಸರು ಗದ್ದೆ ಮಾಡಬೇಕು ಅಂತ ಹೇಳಿ ಅದೇ ಒಂದು ಸ್ಟ್ರೆಚ್ ಪ್ರಾಬ್ಲಮ್ ಇತ್ತು, ಅದು ಅದಕ್ಕೆ ಇಮಿಡಿಯೇಟ್ ಮುಗಿಸುವ ಅಂತ. ಅಲ್ಲ, ರಸ್ತೆಯಲ್ಲಿ ಎಲ್ಲಾ ಕಡೆ ಪ್ರಾಬ್ಲಮ್ ರಾಜೇಶ್ವರೇ. ನಾನು ಒಂದು 30 ವರ್ಷ ರಾಜಕೀಯದಲ್ಲಿ ನೋಡಿದರೆ, ರಸ್ತೆ ಅಗೆಯುವುದಿದ್ರೆ, ರಸ್ತೆ ವೈಡನಿಂಗ್ ಮಾಡುದಿದ್ರೆ ಎಲ್ಲಾ ಕಡೆ ಪ್ರಾಬ್ಲಮ್ ಇದೆ. ನಮಗೆ ಬಾಕಿ ಕಡೆ ಎಲ್ಲ ಡೈವರ್ಷನ್ ಪ್ರಾಬ್ಲಮ್ ಇರ್ಲಿಲ್ಲ, ಇಲ್ಲಿ ಮಾತ್ರ ಪ್ರಾಬ್ಲಮ್ ಇತ್ತು. ಹಾಗಾಗಿ ನಾವು ಅದನ್ನು ಒಂದು ವಾರ್ಪುಟಿಂಗ್ ಅಲ್ಲಿ ಮಾಡುವ. ಅಲ್ಲ, ನೀವು ಯಾವಾಗ ಮುಗಿಸಿರಿ ಅಲ್ಲಿ ಆ ಸ್ಟ್ರೆಚ್ ಮಾಡ್ಕೊಳ್ತೇವೆ. 15 ದಿವಸ ಇಲ್ಲಿ ಕೆಲಸ ಇದೆ. ಇಲ್ಲ, 15 ದಿವಸ ಬೇಕು ನಿಮ್ಗೆ ಇದಕ್ಕೆ. ಹೇಳಿ ಟೆಂಟೇಟಿವ್ ಆಗಿ ಹೇಳಿ. ಮತ್ತೊಂದು 1 ತಿಂಗಳಲ್ಲಿ ಇದಕ್ಕೆ ಏರಿಯಾ ಕಂಪ್ಲೀಟ್ ಆಗಿದೆ, ಅದೇ ಕ್ಯೂರಿಂಗ್ ಎಲ್ಲ ಆಗಿ ಅಷ್ಟೊತ್ತಿಗೆ ಅದು ಆಗುತ್ತೆ. ನೋಡಿ, ಇಲ್ಲಿಗ ನೀವು ಈಗ ಪೈಪ್ ಲೈನ್ ಅಗೆಯ್ತಾ ಇದ್ದೀರಿ, ಹೌದಾ? ಇದು ಪೈಪ್ ಲೈನ್ ಇನ್ನೂ ಎಷ್ಟು ದಿವಸದಲ್ಲಿ ಮುಗಿಸ್ತೀರಿ? ಯಾರು? ಅಲ್ಲ, ಯಾರು? ನೀವು ನಮಗೆ ಭರವಸೆ ಕೊಡ್ಬೇಕು. ಈಗ ಅವರು ಮಾಡ್ತಾ ಇದ್ದಾರೆ, ನಮ್ಮ ಇವರು ಇದ್ದಾರೆ, ಇಂಜಿನಿಯರ್ ಇದ್ದಾರೆ. 2 ದಿವಸಕ್ಕೆ ಆಗುತ್ತೆ. 2 ದಿವಸದಲ್ಲಿ ವಾಟ್ಸ್ಆಪ್ ಲೈನ್ ಆಗ್ತದೆ. ಇನ್ನು ನಮಗೆ ಕೇಬಲ್ ಪ್ರಾಬ್ಲಮ್ ಉಂಟು, ಇನ್ನು ಮಲ್ಟಿ ವಿಲೇಜ್ ಉಂಟು, ಇನ್ನು ಜಲಸಿರಿ ಉಂಟು, ಅಂತದ್ದು ಪ್ರಾಬ್ಲಮ್ಗಳು ಇನ್ನು ಪುನಃ ನಿಮಗೆ ಬರ್ತದೆ? ಇನ್ನು ಇಲ್ಲ. ಹಾಗಾದ್ರೆ ನಿಮ್ಮ ಟ್ರೈನಿಗೆ ಏನು ಪ್ರಾಬ್ಲಮ್ ಇಲ್ಲ. ಟ್ರೈನ್ ಅನ್ನು ಯಾವಾಗ ಮುಗಿಸ್ಕೊಡ್ತೀರಿ ಈಗ? ಟ್ರೈನ್ ವರ್ಕ್ ಎಲ್ಲ ಈ ರೈಲ್ ವರ್ಕ್ ಅಲ್ಲಿ ತನಕ ಮಾಡ್ತೀವಿ ಸರ್, ಅಲ್ಲಿಂದ ಮುಂದಕ್ಕೆ ಇಲ್ಲ. ಇನ್ನೊಂದು ಇದುಂಟಲ್ಲ, ರೈಲ್ವೆ ಹತ್ರ ಕಾಂಕ್ರೀಟ್ ಮಾಡಿದ್ರೆ ಆ ಎಡ್ಜ್ ಅನ್ನು ನೀವು ಫಿನಿಶ್ ಮಾಡಲಿಲ್ಲ, ಮಣ್ಣಾಗಿ. ಯಾಕಂದ್ರೆ ಯಾವುದೋ ಒಂದು ರಿಕ್ಷಾ ಸ್ಕೂಟರ್ ಹೋದ್ರೆ ಅವ್ರು ಕೆಳಗೆ ಬಿದ್ದರೆ ಕಾಲು ಮುರಿತ ಗ್ಯಾರಂಟಿ. ಅಲ್ಲ, ನಾನು ಅದನ್ನೇ ಹೇಳಿದ್ದು. ನಿಮ್ದು ಪೈಪ್ ಲೈನ್, ಕೇಬಲ್, ಅಂಡರ್ ಗ್ರೌಂಡ್, ನಮ್ದು ಏನು ಮೆಸ್ಕಾಂನವ್ರದ್ದು ಕೇಬಲ್, ಇವೆಲ್ಲ ಇಲ್ಲಿಂದ ಹೋಗ್ತದೆ. ಅದು ಗೊತ್ತು ನಿಮಗೆ ಪ್ರಾಬ್ಲಮ್ ಉಂಟು ಅಂತ ಹೇಳಿ. ವರ್ಕ್ ಸ್ಟಾರ್ಟ್ ಆಗುವಾಗಲೇ ಅದಕ್ಕೆ ಮೊದಲೇ DPR ಮಾಡುವಾಗಲೇ ಅದಕ್ಕೆ ಒಂದು ಪ್ರೊವಿಷನ್ ಇಡ್ತೀರಿ, ಅವರನ್ನು ಕರೀತೀರಿ. ಅದು ಆಗಿ ಇದು ನೀವು ಸ್ಟಾರ್ಟ್ ಮಾಡ್ಬೇಕು. ಸರಿಯಾ? ಅಲ್ಲ, ಅದಾದ್ರೂ ನೀವು ಇದು ಕಾಂಕ್ರೀಟ್ ಆದ ಮೇಲೆ ಇದನ್ನು ಮಾಡ್ತಾ ಇದ್ದೀರಿ, ಇವರು ಹೇಳಿದಾಗೆ. ನಮಗೆ ಅಗೇವಾಗಿ ಎಲ್ಲ ಹಾಗಾಗಿ ಈಗ ಅವರು ಇದು ಶಿಫ್ಟ್ ಮಾಡುದಿಲ್ಲ ಅಂದ್ರೆ ಅದನ್ನ ಹಾಗೆ ಇರ್ತಾರೆ, ಅದಕ್ಕೆ ಮಣ್ಣಾಗಿದೆ. ಅಲ್ಲ, ಈಗ ನೀವು 1 ತಿಂಗಳ ಕಾಲಾವಕಾಶ ಕೊಟ್ಟಿದ್ದೀರಿ. 1 ತಿಂಗಳಲ್ಲಿ 100% ಇದನ್ನು ಮುಗಿಸ್ತೀರಿ. ಈ ಟೆಂಡರ್ ವರ್ಕ್ ಡಿಸೆಂಬರಿಗೆ ನೀವು ಆ ವಿಜಯಾನಂದರು ಏನು ಟೆಂಡರ್ ತಗೊಂಡಿದ್ದಾರೋ ಆ ಟೆಂಡರ್ ವರ್ಕ್ 1 ತಿಂಗಳಲ್ಲಿ ಮುಗಿಸ್ತೀರಿ. ಆ ಕಡೆ ನಾನು ಕೋರ್ಟ್ ಕೇಸು ಬಾಕಿ ಹೇಳಿಲ್ಲ, ರೈಲ್ವೆದು ಹೇಳಿಲ್ಲ. ರೈಲ್ವೆದು ಗೊತ್ತು ನನಗೆ ಸಮಸ್ಯೆ ಏನು ಅಂತ ಹೇಳಿ. ರೋಡ್ ಈಗ ಟೆಂಡರ್ ಆದ ಅವರದು ಎಷ್ಟು ಮೀಟರ್ ಉಂಟು, ಎಷ್ಟು ಕಿಲೋಮೀಟರ್ ಉಂಟು, ಅದನ್ನು ಯಾವ ಮುಗಿಸ್ತೀರಿ ಟೆಂಡರ್ ಆದ ವರ್ಕ್. 1 ತಿಂಗಳಲ್ಲಿ ಗ್ಯಾರಂಟಿ. ಅಲ್ಲ ಸರ್, ಇವರೇ ಒಂದು ಹೇಳ್ತಾರೆ, ವಕ್ತಾರರು ಬಂದು ಬೇರೆ ಹೇಳ್ತಾರೆ, ಅದಕ್ಕೆ ಯಾರು ಹೊಣೆಗಾರರು? ನಮಗೆ ಅದಲ್ಲ, ನಮಗೆ ಇವರು ಸರ್ಕಾರ ಇವರು ಸರಿ. ನೋಡಿ,
ಸರ್ಕಾರದ ಅಧಿಕಾರಿ ಇವರು ಹೇಳಿದ್ದು ಅಧಿಕೃತ. ಇಲ್ಲಿ ಮಾಧ್ಯಮದವರಿದ್ದಾರೆ, ಸಾರ್ವಜನಿಕರು ಇದ್ದಾರೆ. ನಾಳೆ ಆಗದಿದ್ರೆ ಇವರ ಕಚೇರಿ ಮುಂದೆ ನಮ್ಮ ಧರಣಿ. ಕೆಲಸ ಒಂದು ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ. ಸ್ವಲ್ಪ 15-20 ದಿವಸ ಇರುತ್ತೆ. ಅಲ್ಲ, ನಮಗೆ 1 ತಿಂಗಳ ಕಾಲಾವಕಾಶ. ಕೆಲಸ ಎಲ್ಲ ಮುಗಿಸ್ತೇವೆ. ಸರಿ. 20 ದಿವಸ ಅವರ ಮೇಲೆ ಏನು ಮಾಡಿದ್ದೀರಿ? ನೋಟಿಸ್ ಮಾಡಿದ್ದೀರಾ? ಮಾಡಿದ್ವಿ ಸರ್. ಬಟ್ ಅವರು ಏನಂದ್ರೆ ಕೆಲವೆಲ್ಲ ಅದು ಇರ್ಬೋದು, ಟೆಕ್ನಿಕಲ್ ಪ್ರಾಬ್ಲಮ್ಗಳು, ಕೋರ್ಟ್ ಪ್ರಾಬ್ಲಮ್ಗಳು, ಲೀಗಲ್ ಪ್ರಾಬ್ಲಮ್ ಇರ್ಬೋದು. ಅದನ್ನು ಹೊರತುಪಡಿಸಿ ಮಾಡೋದಕ್ಕೆ ಏನು ಅವರಿಗೆ ಸಮಸ್ಯೆ? ಅಲ್ಲ, 8 ತಿಂಗಳು ನೀವು ಮತ್ತೆ ಡಿಲೇ ಮಾಡ್ತೀರಿ ಅಂದ್ರೆ ಎಷ್ಟು ಪೆನಾಲ್ಟಿ ಹಾಕಿದ್ದೀರಿ? ನೀವು ಎಷ್ಟು ಪ್ರಪೋಸ್ ಮಾಡಿದ್ದೀರಿ ಪೆನಾಲ್ಟಿಗೆ? ನಾವು ಇದು ನೋಟಿಸ್ ಕೊಟ್ಟಿದ್ದೇವೆ. ಅಲ್ಲ, ನೀವು ನೋಟಿಸ್ ಕೊಟ್ಟದ್ದು ಮಾತ್ರವಾ? ಆ ಪೆನಾಲ್ಟಿ ಡಿಲೇ ಆದಕ್ಕೆ ಬಾಕಿದ್ದಕ್ಕೆ? ಅಲ್ಲ, ನಾನ್ ತಿಳ್ಕೊಂಡ ಬಗ್ಗೆ ನೀವೇ ಕಳಿಸ್ಬೇಕು ಇಲ್ಲಿಂದ ಪ್ರಪೋಸಲ್. ಹೌದು ನೋಡಿ, ನಮ್ಗೆ ಗೊತ್ತಿಲ್ಲ, ಒಟ್ಟು ಸಾರ್ವಜನಿಕರಿಗೆ ಇಲ್ಲಿ ಸಮಸ್ಯೆ ಆಗ್ತಾ ಉಂಟು. ಸಾರ್ವಜನಿಕರ ಪರವಾಗಿ ನಾವು ಇಷ್ಟು ಜನ ಸೇರಿದೆ. ಇವತ್ತು ಇನ್ನೊಂದು ದಿವಸ 1000 ಜನ ಸೇರ್ತಾರೆ. ಅದನ್ನು ಎದುರಿಸಲಿಕ್ಕೆ ರೆಡಿ ಆಗದಿದ್ರೆ ತೊಂದರೆ ಇಲ್ಲ, ನೀವು ಡಿಲೇ ಮಾಡಬಹುದು. ಹಾ, ಟ್ರಾಫಿಕ್ ಜಾಮ್ ಆಗ್ತದಲ್ಲ. ಅಲ್ಲ, ಇದು ಅನಿವಾರ್ಯ ಅಲ್ಲ, ಮಾಡಲೇಬೇಕಲ್ಲ. ನೀವು ಕಾಂಕ್ರೀಟ್ ಮಾಡೋದಕ್ಕೆ ಮುಂಚಿತ ಮಾಡ್ಬೋದಲ್ಲ, ಹೀಗೆ ಒಂದೇ ಮಾಡ್ಬೋದಿಲ್ಲ. ಡೇ ಅಂಡ್ ನೈಟ್ ಮಾಡಿದ್ರೆ ಎಷ್ಟು ರೇಟ್ ಮಾಡ್ಲಿಕ್ಕೆ? ರಾತ್ರಿ ಬೆಳಗ್ಗೆ ಹೋಗುವಾಗ ಮಲ್ಟಿಸ್ಟೋರಿ ಬಿಲ್ಡಿಂಗ್ ಮಾಡ್ತಾರೆ, 10 ಫ್ಲೋರ್ 20 ಫ್ಲೋರ್. ನೀವು ಹೇಳ್ತೀನಿ ಭಾರಿ ಸೂಪರ್ ಪವರ್ ಕಾಂಟ್ರಾಕ್ಟರ್ಗಳು ಎಂಥದ್ದು ಭಾರಿ ಭಾಗ್ಯವ್ರಿಗಿಂತ ಏನು ಮಾಡ್ಲಿಕ್ಕೆ ಅಲ್ಲ, 2 ದಿವಸದಲ್ಲಿ ಮುಗಿಸುವಂಥದ್ದು ಯಾರಾದ್ರೂ ದೊಡ್ಡ ಕಾಂಟ್ರಾಕ್ಟರ್ ಒಳ್ಳೇದು, ಅವರಿಗೆ ಏನು ಇಚ್ಛಾಶಕ್ತಿ ಇದ್ರೆ ಅಲ್ಲ ನೋಡಿ, ನೀವು ಎಷ್ಟು ಪ್ರಾಬ್ಲಮ್ ಇದ್ದದ್ದು ಅಷ್ಟು ಮಾತ್ರ ನಮಗೆ ನೋಡಿ. ಅಲ್ಲ, ನಮಗೆ ಪ್ರಾಬ್ಲಮ್ ಇದ್ದದ್ದು ಇಷ್ಟು ಮಾತ್ರ. ಇದು ಸಮಸ್ಯೆ ಅಲ್ಲ ನಮಗೆ. ಅದು ಸಮಸ್ಯೆ ಕ್ರಿಯೇಟ್ ಮಾಡ್ತೀವಿ. ಅವರು ಅಲ್ಲಿಂದ ತಿರುಗಿ ಬರ್ಬೋದು, ನಾವೆಲ್ಲ ಅವರಿಗೆ ಬರ್ಲಿಕ್ಕೆ ಮತ್ತೆ ಅವರಿಗೆ ಬರ್ಲಿಕ್ಕೆ ರೆಡಿ ಮಿಕ್ಸ್ ಬೇಕಾಗಿ ಮಾಡ್ತಾರೆ ಅಂತ ಆದ್ರೆ ಅದು ಕಾಂಟ್ರಾಕ್ಟ್ಗೆ ಅನುಕೂಲ ಆಗ್ಬೇಕು ಅಂದ್ರೆ ಅವರು ಮಾಡಿಕೊಡುವಂಥದ್ದು. ನಾವು ಜನರಿಗೆ ಅನುಕೂಲ ಆಗ್ಬೇಕು ಅಂತ ನಾವೇ ಹೋಗ್ಬೋದು. ಹೌದು, ಏನು ಬರುತ್ತೆ, ಎಷ್ಟು ವೆಹಿಕಲ್ ಹೋಗ್ತದೆ? ಬಾಗಿಲ ಮೇಲೆ ಅಲ್ಲ, ಇದ್ಯಾವಾಗ ಮುಗಿಸ್ತೀರಿ ಈಗ? ಅದು ಕ್ಯೂರಿಂಗ್ ನಿಮ್ಗೆ ಮತ್ತೆ ಸಮಯ. ಹೌದು, ಮತ್ತೆ ನಗರಸಭೆ ಮತ್ತು ನಗರವನ್ನು ಪ್ರವೇಶಿಸುವಂತ ಗುರುವಾಯಿನಕೆರೆ, ಉಪ್ಪಿನಂಗಡಿ, ಪುತ್ತೂರು ರಾಜ್ಯ ಹೆದ್ದಾರಿಯ ಸುಮಾರು 1 ಕಿಲೋಮೀಟರ್ 800 ಮೀಟರ್ ರಸ್ತೆ ಈಗಾಗಲೇ ಟೆಂಡರ್ ಕರೆದು ಆ ಕಾಮಗಾರಿ ಡಿಸೆಂಬರ್ ತಿಂಗಳಲ್ಲಿ ಮುಗಿಸ್ಬೇಕಿತ್ತು. ಡಿಸೆಂಬರ್ ಕಳೆದು ಇವತ್ತು ಸುಮಾರು 8 ತಿಂಗಳಾಯ್ತು. ಆ 8 ತಿಂಗಳಾದ್ರೂ ರಸ್ತೆಯ ದುರವಸ್ಥೆಯಿಂದ ಸಾರ್ವಜನಿಕರು, ಮಕ್ಕಳು, ರಿಕ್ಷಾ ಚಾಲಕ ಮಾಲಕರು, ಸಾರ್ವಜನಿಕರು ಇವತ್ತು ಪುತ್ತೂರು ನಗರಕ್ಕೆ ಬರಲಿಕ್ಕೆ ಮತ್ತು ಶಾಲಾ ಕಾಲೇಜುಗಳಿಗೆ ಹೋಗ್ಲಿಕ್ಕೆ ಇವತ್ತು ಒಂದಷ್ಟು ಭಾವನೆಯನ್ನು ಪಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಭಿವೃದ್ಧಿಗೆ ಪೂರಕವಾಗಿ ಅಭಿವೃದ್ಧಿ ನಡೀಬೇಕು, ಅಭಿವೃದ್ಧಿ ಆದಾಗ ಯಾವುದೇ ಅಡೆತಡೆ ಮಾಡಬಾರ್ದು, ಅದರ ಬಗ್ಗೆ ನಾವು ಯಾವುದೇ ರಸ್ತೆ ತಡೆ ಪ್ರತಿಭಟನೆ ಮಾಡಬಾರ್ದು ಅಂತೇಳಿ ತೀರ್ಮಾನ ಮಾಡಿದ್ದೆವು. ಆದರೆ ಇವತ್ತು ಒಂದು ಕಾಮಗಾರಿ ಆರಂಭ ಆಗಿ ಟೆಂಡರ್ ಆಗಿ ಆ ಟೆಂಡರ್ ಅವಧಿ ಮುಗಿದು 8 ತಿಂಗಳಾದ್ರೂ ಆ ಕಾಮಗಾರಿ ಆಗುವುದಿಲ್ಲ, ಜನರಿಗೆ ಸಮಸ್ಯೆಗಳಾಗ್ತದೆ ಅಂತ ಹೇಳುವಾಗ ಇವತ್ತು ಭಾರತೀಯ ಜನತಾ ಪಾರ್ಟಿ ಆ ಕಾಮಗಾರಿಯ ವೀಕ್ಷಣೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಈ ಕಾಮಗಾರಿ ವೇಗವನ್ನು ಪಡ್ಕೊಳ್ಬೇಕು, ಅದಕ್ಕೆ ಏನು ಮಾಡಬೇಕು ಅಂತೇಳಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಾಯಕರೆಲ್ಲರೂ ಈ ರಸ್ತೆಯನ್ನು ಒಂದು ವೀಕ್ಷಣೆ ಮಾಡುವಂತ ಕೆಲಸ ಅಧಿಕಾರಿಗಳ ಜೊತೆಯಲ್ಲಿ ಮಾಡಿದ್ದೇವೆ.
ಪುತ್ತೂರು ಉಪ್ಪಿನಂಗಡಿ ರಸ್ತೆ ಒಟ್ಟು 13 ಕಿಲೋಮೀಟರ್ ಇದೆ. ಅದರಲ್ಲಿ 3 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಮತ್ತೆ ನಗರಸಭೆಯ ವ್ಯಾಪ್ತಿಯಲ್ಲಿ ಬರ್ತದೆ. 10 ಕಿಲೋಮೀಟರ್ ಇವತ್ತು ನಮ್ಮ PWD ಇಲಾಖೆಯ ಸುಪರ್ದಿಗೆ ಬರ್ತದೆ. 10 ಕಿಲೋಮೀಟರ್ ಅಲ್ಲಿ ಹಿಂದೆ ನಮ್ಮ ಸರ್ಕಾರ ಇರುವಾಗ ಸಂಜು ಮಟ್ಟಂದೂರು ಶಾಸಕರಾಗಿರುವಾಗ 5 ಕಿಲೋಮೀಟರ್ 200 ಮೀಟರ್ ರಸ್ತೆಯನ್ನು ನಾವು ಚತುಷ್ಪಥ ರಸ್ತೆಯನ್ನಾಗಿ ಮಾಡಿದ್ದೇವೆ. ಅದಕ್ಕೆ ಮೊದಲು ಮಲ್ಲಿಕಾ ಪ್ರಸಾದ್ ಇರುವಾಗ 700 ಮೀಟರ್ ರಸ್ತೆಯನ್ನು ಚತುಷ್ಪಥ ಮಾಡಿದ್ದಾರೆ. ಶಕುಂತಲಾ ಶೆಟ್ಟರು MLA ಇರುವಾಗ 1 ಕಿಲೋಮೀಟರ್ ರಸ್ತೆಯನ್ನು ಚತುಷ್ಪಥ ಮಾಡಿದ್ದಾರೆ. ಬಾಕಿ ಉಳಿದಂತ 3 ಕಿಲೋಮೀಟರ್ ರಸ್ತೆಯಲ್ಲಿ ಇವತ್ತು 800 ಕಿಲೋಮೀಟರ್ ರಸ್ತೆ ಇನ್ನೂ ಕೂಡ ಅಪೂರ್ಣ ಅವಸ್ಥೆಯಲ್ಲಿ ಇದೆ. ಇವತ್ತು ಜನ ಹಾರಾಡಿಯಿಂದ ನಮ್ಮ ಬಳುವಾರಿಗೆ ಬರ್ಬೇಕಿದ್ರೆ ಇವತ್ತು ಕಿಲೋಮೀಟರ್ ಗಟ್ಟಲೆ ಆ ಕ್ಯೂ ಅಲ್ಲಿ ನಿಂತು ಕೆಸರುಮಯವಾದಂತ ರಸ್ತೆಯಲ್ಲಿ ಓಡಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಿಕ್ಷಾ ಚಾಲಕ ಮಾಲಕರಿಗೆ ಕಳೆದ 6 ತಿಂಗಳಿಂದ ಬಹುಶಃ ಪುತ್ತೂರು ಜಾತ್ರೆಗೆ ಆರಂಭ ಮಾಡಿದಂತ ಈ ರಸ್ತೆಯ ಅಭಿವೃದ್ಧಿ ಇವತ್ತು ಕೂಡ ಬಳುವಾರು ಜಂಕ್ಷನ್ ಅಲ್ಲಿ ಅಂತಿಮ ಆ ಒಂದು ವ್ಯವಸ್ಥೆಗೆ ಬರಲಿಲ್ಲ. ಅಲ್ಲಿಯ ಅಂಗಡಿ ಮಾಲಕರು, ಅಂಗಡಿಗೆ ಬರುವಂತ ಎಲ್ಲ ನಮ್ಮ ಗ್ರಾಹಕರು ಇವತ್ತು ಅಲ್ಲಿ ಒಂದಷ್ಟು ಸಮಸ್ಯೆಯನ್ನು ಎದುರಿಸುವ ಜೊತೆಯಲ್ಲಿ ಇವತ್ತು ತಮ್ಮ ಹೊಟ್ಟೆಪಾಡಿಗೆ ದುಡಿಯುವಂತ ಆ ಕೆಲಸ ಮಾಡುವಂತ ಬಂಧುಗಳು ಕೂಡ ಇವತ್ತು ಹೊಟ್ಟೆಪಾಡಿಗೆ ಇವತ್ತು ಒಂದಷ್ಟು ಸಾಲ ಮಾಡಿ ಜೀವನ ನಿರ್ವಹಣೆ ಮಾಡುವಂತ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ. ಇವತ್ತು ಅಧಿಕಾರಿಗಳಲ್ಲಿ ಹೇಳುವಾಗ ಅಧಿಕಾರಿಗಳು ಬೇರೆ ಬೇರೆ ನೆಪವನ್ನು ಹೇಳ್ತಾ ಇದ್ದಾರೆ. ಬಹುಶಃ ಇವತ್ತು ಒಬ್ಬ ಗುತ್ತಿಗೆದಾರ, ಯಾವುದೋ ಪರ ಊರಿನ ಗುತ್ತಿಗೆದಾರನಿಗೆ ಈ ಒಂದು ಟೆಂಡರ್ ಅನ್ನು ಕೊಟ್ಟ ಪರಿಣಾಮ ಇವತ್ತು ಅವರಿಗೆ ಇದರ ಬಗ್ಗೆ ಉತ್ತರದಾಯಿತ್ವ ಇಲ್ಲ. ಅವರ ಬೇಜವಾಬ್ದಾರಿಯಿಂದ ಈ ಒಂದು ಕೆಲಸ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಆ ಇಲಾಖೆ ಕೂಡ ಇವತ್ತು ಆ ಗುತ್ತಿಗೆದಾರನ ಪರವಾಗಿ ಇವತ್ತು ಕೆಲಸ ಮಾಡ್ತಾ ಇದೆ ಅಂತೇಳಿ ನಮಗೆ ನಮ್ಮ ಅಧಿಕಾರಿಗಳು ಮಾತಾಡುವಾಗ ನಮ್ಮ ಗಮನಕ್ಕೆ ಬರ್ತಾ ಇದೆ. ವಿಶೇಷವಾಗಿ ಒಂದು ಸರ್ಕಾರಕ್ಕೆ ಬದ್ಧತೆ ಬೇಕು, ಇಚ್ಛಾಶಕ್ತಿ ಬೇಕು. ಅಭಿವೃದ್ಧಿಯ ಕೆಲಸ ಮಾಡುವಾಗ ಅಲ್ಲಿ ಒಂದಷ್ಟು ಅದನ್ನು ಅವಲೋಕನ ಮಾಡುವಂತ ಕಾಲಕ್ಕೆ ಪರಿಶೀಲನೆ ಮಾಡಿ ಪ್ರಗತಿಯನ್ನು ನೋಡುವಂತ ಕೆಲಸವನ್ನು ಜನಪ್ರತಿನಿಧಿಗಳು ಮಾಡಬೇಕು. ಇದನ್ನು ಯಾವುದನ್ನು ಮಾಡದೆ ಇವತ್ತು ಬೇರೆ ಬೇರೆ ಇಲಾಖೆಯ ಸಹಕಾರವನ್ನು ಪಡ್ಕೊಳ್ಳದೆ ಇವತ್ತು ಕಂದಾಯ ಇಲಾಖೆ ಇರ್ಬೋದು, ಇಲ್ಲಿಯ ನಮ್ಮ ಮುನ್ಸಿಪಾಲಿಟಿ ನಗರ ಸಭೆ ಇರ್ಬೋದು, ನಮ್ಮ ಮೆಸ್ಕಾಂ ಇರ್ಬೋದು, ನಮ್ಮ ಫಾರೆಸ್ಟ್ ಇಲಾಖೆ ಇರ್ಬೋದು, ಇವತ್ತು ಜಲಸಿರಿ ಇರ್ಬೋದು, ಬೇರೆ ಬೇರೆ ಇಲಾಖೆಗಳು ಸೇರಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತ ಕೆಲಸ ಮಾಡಿದರೆ ಬಹುಶಃ ಇದು ಕಾಲಮಿತಿಯಲ್ಲಿ ಮುಗಿತಾ ಇತ್ತು. ಇವತ್ತು ಇದು ಕಾಲಮಿತಿಯಲ್ಲಿ ಮುಗಿಲಿಲ್ಲ. ಈಗ ನಾವು ಪರಿಶೀಲನೆ ಮಾಡಿದಾಗ ನಮ್ಮ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಾಜೇಶ್ ರೈ ಅವರು ಹೇಳ್ತಾರೆ, ಇನ್ನು 1 ತಿಂಗಳ ಅವಕಾಶ ಕೊಡಿ, ನಾವು ಅದನ್ನು ಕಂಪ್ಲೀಟ್ ಮಾಡ್ತೇವೆ ಅಂತೇಳಿ. ನಾವು ಸಹಜವಾಗಿ ನಾವು ಇವತ್ತಿನಿಂದ 1 ತಿಂಗಳ ಕಾಲಾವಕಾಶವನ್ನು ಅವರಿಗೆ ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ಈ ಕಾಮಗಾರಿ ಆಗದೇ ಇದ್ರೆ ಜನರ ಒಟ್ಟಿಗೆ ನಾವಿದ್ದೇವೆ, ರಿಕ್ಷಾ ಚಾಲಕರ ಒಟ್ಟಿಗೆ ನಾವಿದ್ದೇವೆ, ಶಾಲಾ ಮಕ್ಕಳ ಜೊತೆಯಲ್ಲಿ ನಾವಿದ್ದೇವೆ ಎನ್ನುವಂತ ಸಂದೇಶವನ್ನು ಕೊಡ್ಲಿಕ್ಕೆ ಈ ರಸ್ತೆಯಲ್ಲಿ ನಮ್ಮ ಪ್ರತಿಭಟನೆಯ, ನಮ್ಮ ಏನು ಧರಣಿಯ ಯಾವುದನ್ನು ಮಾಡ್ಬೇಕೋ ಅದನ್ನು ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಖಂಡಿತ ಮಾಡ್ತದೆ. ಒಟ್ಟು ಇವತ್ತು ಜನಪ್ರತಿನಿಧಿಗಳ ಆ ಬೇಜವಾಬ್ದಾರಿತನ, ಸರ್ಕಾರದ ಅಸಡ್ಡೆ, ಅಧಿಕಾರಿಗಳ ಆ ಒಂದು ನಿರ್ಲಕ್ಷ್ಯ, ಇದೆಲ್ಲವೂ ಬಹುಶಃ ಇವತ್ತು ಜನರು ಈ ರೀತಿ ಭಾವನೆ ಪಡುವಂತ ಒಂದು ಸಂಗತಿ ಆಗಿದೆ ಅಂತ ಹೇಳಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ಒಂದಷ್ಟು ಸಮಸ್ಯೆ ಇರುವಾಗಲೇ ಈ ರಸ್ತೆಯನ್ನು ಕೈಗೆತ್ತಿಕೊಂಡ ಪರಿಣಾಮ ಇದು ಆಗಿದೆ. ಲ್ಯಾಂಡ್ ಎಕ್ವಿಷನ್ ಆಗ್ಲಿಲ್ಲ, DPR ಸರಿಯಾಗಿ ಆಗ್ಲಿಲ್ಲ, ಅಲ್ಲಿ ಸರ್ಕಲ್ ಮಾಡಬೇಕು ಅಂತೇಳಿ ಬಹುಶಃ ನಗರಸಭೆಯ ನಮ್ಮ ಕೂಡದಿಂದ ಅವರೊಂದು ಪ್ರಪೋಸಲ್ ಅನ್ನು ಕೊಡ್ತಾರೆ. ಯಾವುದನ್ನು ಪರಿಪೂರ್ಣಗೊಳಿಸದೆ ಕಾನೂನುಬದ್ಧವಾಗಿ ಈ ರಸ್ತೆಯನ್ನು ಮಾಡದ ಪರಿಣಾಮ ಇವತ್ತು ಈ ಸಮಸ್ಯೆಗಳಾಗಿದೆ. ರೈಲ್ವೆಯದ್ದು ಬೇರೆ ಬೇರೆ ಸಮಸ್ಯೆಗಳಿದೆ. PWD ಅವರು ಪ್ರಪೋಸಲ್ ಅನ್ನು ರೈಲ್ವೆ ಇಲಾಖೆ ಕೊಡಬೇಕು. ರೈಲ್ವೆ ಅವರಿಗೆ ಇವರು ದುಡ್ಡು ಕಟ್ಟಿದ ಮೇಲೆ ಅವರು ಅದಕ್ಕೆ ಮತ್ತೆ ಬ್ರಿಡ್ಜ್ ಮಾಡ್ಲಿಕ್ಕೆ ಅವರ ಅನುಮತಿಯನ್ನು ಕೊಡ್ತಾರೆ. ಟೆಂಡರ್ ಅವರೇ ಕರೀತಾರೆ, ಇವರು ಕರೆಯುವುದಲ್ಲ. ರೈಲ್ವೆ ಅವರೇ, ಸದರ್ನ್ ರೈಲ್ವೆ ಬಹುಶಃ ಇದು ಬರ್ತದೆ ಅಂತ ಕಾಣ್ತದೆ ನನಗೆ, ಅವರು ಆ ಕೆಲಸವನ್ನು ಮಾಡ್ತಾರೆ. ನಾವು ಯಾವಾಗ APMC ರಸ್ತೆಯ ಚತುಷ್ಪಥ ರಸ್ತೆಯನ್ನು ಮಾಡಿದೆವೋ ಆ ಪ್ರೋಸೆಸ್ ಅಲ್ಲೇ ಇದು ಕೂಡ ಆಗ್ಬೇಕು. ಬಹುಶಃ ಆ ಪ್ರೋಸೆಸ್ಗೆ ಇಳಿಯದೆ ಈ ರಸ್ತೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಅದರಿಂದ ಇಲ್ಲಿ ಈ ಸಮಸ್ಯೆ ಕೂಡ ಎದುರಾಗಿದೆ. ನಮ್ಮ AW ಹೇಳುವ ಹಾಗೆ ಪ್ರಪೋಸಲ್ ಅನ್ನು ಕಳಿಸಿದ್ದೇವೆ. ಸುಮಾರು 13 ಕೋಟಿ ಅಲ್ಲ 8 ಕೋಟಿ ಏನೋ ಒಂದು ಪ್ರಪೋಸಲ್ ಅನ್ನು ಕಳಿಸಿದ್ದೇವೆ. ಅವರಲ್ಲಿಂದ ಎಸ್ಟಿಮೇಟ್ ಮಾಡಿದ್ದಾರೆ ಎನ್ನುವಂತ ಮಾತನ್ನು ಅವರು ಉಲ್ಲೇಖ ಮಾಡಿದ್ರು. ನಾವು ಕಳಿಸಿದ್ದೇವೆ, ಬರ್ಲಿಲ್ಲ ಅಂತ ಹೇಳುವಂತ ಮಾತನ್ನು ಅವ್ರು ಹೇಳ್ತಾರೆ.